ನಮಸ್ಕಾರ. ಇದು ಎನ್ ಆರೋಗ್ಯ ಕಾರ್ಯಕ್ರಮ, ಮಂಗಳೂರಿನ ಏನಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಎನ್ ಆರೋಗ್ಯ ಕಾರ್ಯಕ್ರಮ. ಇವತ್ತಿನ ನಮ್ಮ ಈ ಒಂದು ಮಾತುಕತೆಯಲ್ಲಿ ನಾವು ಸೊಂಟ ನೋವು ಮತ್ತು ಸ್ಲಿಪ್ ಡಿಸ್ಕ್ ಇದರ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಈ ವಿಚಾರವಾಗಿ ನಮ್ಮ ಜೊತೆಗೆ ಇವತ್ತು ಮಾತುಕತೆಯಲ್ಲಿ ಭಾಗವಹಿಸಿದ್ದಾರೆ ಡಾಕ್ಟರ್ ಜನಾರ್ದನ ಐತಾಳ್ ಅವರು. ಡಾಕ್ಟರ್ ಜನಾರ್ದನ ಐತಾಳ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಈ ಒಂದು ಮಾತುಕತೆಗೆ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಡಾಕ್ಟರ್ ಜನಾರ್ದನ ಐತಾಳ್ ಅವರು ಏನಪಾಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಥೋಪೆಡಿಕ್ ಈ ಒಂದು ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದರೆ. ಹಿರಿಯ ವೈದ್ಯರು, ಜೊತೆಗೆ ಅವರು ಸ್ಪೆಷಲಿಸ್ಟ್, ಯಾವುದು ಸ್ಪೈನ್ ಸ್ಪೆಷಲಿಸ್ಟ್, ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆ ಒಬ್ಬ ಜಿಲ್ಲೆಯ ಒಬ್ಬ ಹಿರಿಯ ವೈದ್ಯರು. ಜೊತೆಗೆ ಅವರು ಕೆನರಾ ಸ್ಪೈನ್ ಫೋರಮ್ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಬೆನ್ನು ಮೂಳೆ ತಜ್ಞರುಗಳ ಒಂದು ಅಸೋಸಿಯೇಷನ್ ಈ ಒಂದು ಸಂಘಟನೆಯ ಅಧ್ಯಕ್ಷರಾಗಿ ಕೂಡ ಡಾಕ್ಟರ್ ಜನಾರ್ದನ ಐತಾಳ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ಇವತ್ತು ಈ ಒಂದು ಮಾತುಕತೆ ಸಂದರ್ಭದಲ್ಲಿ ಸೊಂಟ ನೋವು ಮತ್ತು ಸ್ಲಿಪ್ ಡಿಸ್ಕ್ ಅಥವಾ ಬೆನ್ನು ನೋವು ಈ ಎಲ್ಲ ವಿಚಾರವಾಗಿ ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಭಾಗವಹಿಸ್ತಿದ್ದಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂಥ ಪ್ರಶ್ನೆ ಬೆನ್ನು ನೋವು, ಸೊಂಟ ನೋವು ಅನ್ನುವಂಥದ್ದು. ಏನು ಕಾರಣ, ಏನು ಪರಿಹಾರ, ಈ ವಿಚಾರವಾಗಿ ಇವತ್ತು ಡಾಕ್ಟರ್ ಮಾತಾಡಲಿಕ್ಕಿದ್ದಾರೆ. ಡಾಕ್ಟರ್, ಸಾಮಾನ್ಯವಾಗಿ ಸ್ಲಿಪ್ ಡಿಸ್ಕ್ ಅಂತೆಲ್ಲ ನಾವು ಜನ ಆಡಿಕೊಳ್ಳೋದು, ಮಾತಾಡೋದನ್ನ ಕೇಳಿಕೊಳ್ತೇವೆ. ನೀವು ಮೆಡಿಕಲ್ ಟರ್ಮಲ್ಲಿ ಸ್ಲಿಪ್ ಡಿಸ್ಕ್ ಅಂತ ಹೇಳಿದ್ರೆ ಏನಂತ ವಿವರಣೆ ಕೊಡ್ತೀರಿ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂದ್ರೆ ನೀವೇ ಹೇಳಿದಾಗೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದಲ್ಲ ಒಂದು ದಿವಸ ಬೆನ್ನು ನೋವು ಬಂದೇ ಬರ್ತದೆ. ಬೆನ್ನು ಇದ್ದವರಿಗೆಲ್ಲ ಬೆನ್ನು ನೋವು ಬರ್ತದೆ ಅನ್ನುವಂಥದ್ದು ಒಂದು ಗಾದೆ ಮಾತಾಗಿದೆ ಈಗ. ಆದ್ರೆ ಅದೃಷ್ಟವಶಾತ್ ಈ ಹೆಚ್ಚಿನ ಎಲ್ಲ ಸಂದರ್ಭಗಳಲ್ಲೂ ಈ ಬೆನ್ನು ನೋವು ಅನ್ನುವಂಥದ್ದು ಸರಿಯಾದ ಒಂದು ಆರೈಕೆಯಿಂದ ಗುಣ ಆಗ್ತದೆ, ದೊಡ್ಡ ಮಟ್ಟಿನ ಸಮಸ್ಯೆ ಬರುವುದಿಲ್ಲ. ಇದಕ್ಕೆ ಹಲವು ಕಾರಣಗಳುಂಟು. ಆದ್ರೆ ಅದರಲ್ಲಿ ಒಂದು ಮುಖ್ಯವಾದ ಕಾರಣ ಎನ್ನುವಂಥದ್ದು ಸ್ಲಿಪ್ಡ್ ಡಿಸ್ಕ್. ಇದು ಬಹಳ ಕಾಮನ್. ಇದನ್ನು ನಾವು ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಸ್ವಲ್ಪ ವಿವರಿಸಬೇಕಂದ್ರೆ ಅದರ ಬಗ್ಗೆ ನಾನು ಒಂದು ಸ್ವಲ್ಪ ವಿವರಣೆ ಕೊಡ್ತೇನೆ. ನಮ್ಮ ದೇಹದಲ್ಲಿ ಬೆನ್ನಿನಲ್ಲಿ ಹೆಚ್ಚು ಕಡಿಮೆ 33ರಿಂದ 34 ಮೂಳೆಗಳಿರ್ತದೆ. ಒಂದರ ಮೇಲೆ ಒಂದು ಜೋಡಿಸಿರ್ತದೆ. ಅದರಿಂದಾಗಿ ನಮ್ಮ ಬೆನ್ನಿಗೊಂದು ಬಲ, ನಾವು ಒಬ್ಬ ಮನುಷ್ಯ ಅನ್ನುವಂಥವನು ಪ್ರಾಣಿಗಳಿಗಿಂತ ಭಿನ್ನವಾಗಿ ನೇರ ನಿಲ್ಲಬೇಕಿದ್ರೆ ಅದರ ಒಂದು ರಚನೆ ಉಂಟಲ್ಲ, ಅದು ಸ್ವಲ್ಪ ವಿಭಿನ್ನವಾಗಿದೆ. ಇದರಲ್ಲಿ ಇನ್ನೊಂದು ಮುಖ್ಯ ಏನಂದ್ರೆ, ಈ ಕೆಳಗಿನ ಒಂದು 4-5 ಮೂಳೆಗಳನ್ನ ಬಿಟ್ಟು ಮೇಲಿನ 29 ಮೂಳೆಗಳನ್ನ ನಾವು ಗಮನಿಸಿದರೆ, ಪ್ರತಿ ಮೂಳೆ ಮಧ್ಯದಲ್ಲಿ 2 ಮೂಳೆಗಳ ಮಧ್ಯೆ ಒಂದು ಡಿಸ್ಕ್ ಅಂತ, ಒಂದು ಬಿಲ್ಲೆ ಇರತಕ್ಕಂತ ಒಂದು ಅನಾಟಮಿಕಲ್ ಸ್ಟ್ರಕ್ಚರ್ ಇರ್ತದೆ. ಇದು ಬಹಳ ಒಂದು ರೀತಿ ನಿಮ್ಮ ಶಾಕ್ ಅಬ್ಸರ್ವರ್ ತರ, ವೆಹಿಕಲ್ ಇರತಕ್ಕಂಥ ಶಾಕ್ ಅಬ್ಸರ್ವರ್. ನಮ್ಮ ದೈನಂದಿನ ಎಲ್ಲಾ ಚಟುವಟಿಕೆ ಸಮಯದಲ್ಲಿ ಯಾವ ರೀತಿಯಲ್ಲಿ ಅದು ನಮ್ಮ ಒತ್ತಡ ಬೀಳ್ತದೋ ಅದನ್ನ ಅದು ನಿಭಾಯಿಸ್ತದೆ. ಆದ್ರೆ ಈಗ ಶಾಕ್ ಅಬ್ಸಾರ್ಬರ್ ಅಂತ ಹೇಳಿದಾಗ, ನಿಮ್ಮ ಒಂದು ವೆಹಿಕಲ್ ಇದು ಶಾಕ್ ಅಬ್ಸಾರ್ಬರ್ ಉಂಟಲ್ಲ, ಅದು ಕಾಲಕ್ರಮೇಣ ಸವಿತದೆ, ಹೌದು. ಹಾಗೆ ನಮ್ಮ ಈ ಬೆನ್ನಿನ ಈ ಡಿಸ್ಕ್ ಅನ್ನತಕ್ಕಂಥ ಒಂದು ಸ್ಟ್ರಕ್ಚರ್ ಏನುಂಟು, ಅದು ಕೂಡ ಈ ದಿವಸದ ಜಂಜಾಟಗಳಿಗೆ ಒಳಪಟ್ಟು ಕಾಲಕ್ರಮೇಣವಾಗಿ ಅದು ಒಂದು ಏಜಿಂಗ್ ಅಂತ ಹೇಳ್ತೇವೆ ನಾವು, ಅಂದ್ರೆ ವಯಸ್ಸಾಗುವುದಂತ. ಅದು ಹೋಗ್ತಾ ಇದ್ದಾಗೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳು ಬರ್ತದೆ. ನೀರಿನ ಅಂಶ ಕಡಿಮೆ ಆಗ್ತದೆ, ಸೊ ಅದು ಸ್ವಲ್ಪ ಬ್ರಿಟಲ್ ಆಗ್ತದೆ. ಅವಾಗ ಏನಾಗ್ತದೆ ಅಂದ್ರೆ, ಯಾವುದೋ ಒಂದು ರೀತಿಯ ಒಂದು ಸಣ್ಣ ಮಟ್ಟದ ಒತ್ತಡ ಬಿದ್ದರೂ ಕೂಡ ಅದು ಕ್ರ್ಯಾಕ್ ಆಗ್ಬೋದು. ಇದಕ್ಕೆ ನಾವು ಡಿಸ್ಕ್ ಡಿಜೆನರೇಷನ್ ಅಂತ ಹೇಳ್ತೇವೆ. ವಯಸ್ಸಾಗ್ತಾ ಆಗ್ತಾ ಬರುವಂತಹ ಪ್ರಕ್ರಿಯೆ, ಅದು ಎಲ್ಲರಿಗೂ ಆಗ್ತದೆ, ಪ್ರತಿಯೊಬ್ಬರಿಗೂ ಆಗ್ತದೆ. ಆ ಬರೀ ಡಿಸ್ಕ್ ಡಿಜೆನರೇಷನ್ ಆದ ತಕ್ಷಣ ತೊಂದರೆ ಬರುವುದಿಲ್ಲ, ಅದು ಏಜಿಂಗ್ ಫಿನಾಮಿನಾ. ತೊಂದರೆ ಯಾವಾಗ ಬರ್ತದೆ ಅಂದ್ರೆ, ಈ ಡಿಜೆನರೇಷನ್ ಆದಂತಕ್ಕಂಥ ಡಿಸ್ಕ್ ಏನಿರ್ತದೆ ಅದು ಈ ಮೊದಲಿನ ನಮ್ಮ ನಾರ್ಮಲ್ ಡಿಸ್ಕ್ನಷ್ಟು ಇಲಾಸ್ಟಿಕ್ ಆಗಲಿ ಇರುವುದಿಲ್ಲ. ಅದರ ಪ್ರಾಪರ್ಟೀಸ್ ಚೇಂಜ್ ಆಗ್ತದೆ, ಬ್ರಿಟಲ್ ಆಗಿರ್ತದೆ. ಅವಾಗ ಏನಾಗ್ತದೆ ಅಂದ್ರೆ, ನಾವು ಯಾವುದೋ ಒಂದು ಸಂದರ್ಭದಲ್ಲಿ, ಈಗ ಒಂದು ವಾಹನದಲ್ಲಿ ಹೋಗುವಾಗ ಜಖಮ್ ಆಯ್ತು, ಅಥವಾ ಏನೋ ಒಂದು ನಾವು ಬೀಳ್ತೇವೆ, ಅಥವಾ ನಮ್ಮ ವಿಪರೀತ ಭಾರ ಎತ್ತುತ್ತೇವೆ, ಇಂತಹ ಸಂದರ್ಭಗಳಲ್ಲಿ, ಅಥವಾ ಕೆಲವೊಮ್ಮೆ ಏನು ಮಾಡದೇವು ಕೂಡ ಆ ಡಿಸ್ಕ್ ಅನ್ನುವಂಥದ್ದು ಫ್ರಾಗ್ಮೆಂಟೇಷನ್ ಅಂದ್ರೆ ಸಣ್ಣ ಸಣ್ಣ ಪುಡಿಯಾಗಿ ಒಂದು ಪೀಸ್, ಯಾವುದೋ ಒಂದು ಪೀಸ್ ಹೊರಗಡೆ ಬಂದು ಹಿಂದ್ಗಡೆ ಅದು ಜಾರ್ಕೊಳ್ಬಹುದು. ಅದಕ್ಕೆ ನಾವು ಸ್ಲಿಪ್ಡ್ ಡಿಸ್ಕ್ ಅಂತ ಹೇಳ್ತೇವೆ. ಸೊ ಅದರಿಂದಾಗಿ ಮನುಷ್ಯನಿಗೆ ಸಮಸ್ಯೆ ಬರ್ತದೆ. ಈ ಸೊಂಟ ನೋವು ಮತ್ತು ಬಹುಶಃ ಈ ಕಾರಣಕ್ಕೆ ಬರುತ್ತಾ ಸಾಮಾನ್ಯವಾಗಿ? ಈಗ ನಾವು ಈ ಡಿಸ್ಕ್ ಅನ್ನುವಂಥದ್ದು ನಾನು ಹೇಳಿದಾಗೆ ಮೇಲೆ ಕುತ್ತಿಗೆಯಿಂದ ಹಿಡಿದು ಸೊಂಟದ ಕೆಳಗಿನವರೆಗೂ ಇದೆ. 29 ಡಿಸ್ಕ್ ಇರ್ತದೆ. ಎಲ್ಲ ಕಡೆ ಇದು ಹೆಚ್ಚು ಸಮಸ್ಯೆ ಕೊಡುವುದಿಲ್ಲ. ನಮ್ಮ ಎದೆಗೂಡಿನ ಹಿಂದುಗಡೆ ಇರತಕ್ಕಂಥ ಬೆನ್ನು ಮೂಳೆಯ ಮಧ್ಯದ ಡಿಸ್ಕ್ ಎನ್ನುವಂಥದ್ದು ಹೆಚ್ಚು ತೊಂದರೆ ಕೊಡುವುದಿಲ್ಲ. ಯಾಕಂದ್ರೆ ಮನುಷ್ಯನ ಆಕ್ಟಿವಿಟೀಸ್ ಮೂವ್ಮೆಂಟ್ ಜಾಸ್ತಿ ಇರೋದು ಒಂದು ಕುತ್ತಿಗೆಯ ಭಾಗದಲ್ಲಿ ಮತ್ತೆ ಕೆಳಗಿನ ಸೊಂಟದ ಭಾಗದಲ್ಲಿ. ಅದರಲ್ಲೂ ಸೊಂಟದ ಮೂಳೆಗಳ ಮೇಲೆ ಲೋಡ್ ಜಾಸ್ತಿ ಬರ್ತದೆ. ಹಾಗಾಗಿ ಇಲ್ಲಿ ಈ ಡಿಸ್ಕ್ ಸ್ಲಿಪ್ ಆಗುವಂತದ್ದು
ಪೀಸ್ ಆಗಿ ಸ್ಲಿಪ್ ಆಗುವಂತಹದ್ದು ಬಹಳ ಕಾಮನ್. ಹಾಗಾಗಿ ಹೆಚ್ಚಿನವರಿಗೆ ಇಲ್ಲಿ ಆಗೋದ್ರಿಂದ ಸೊಂಟ ನೋವು ಬರ್ತದೆ. ಅದರ ಜೊತೆಯಲ್ಲಿ ಅವರಿಗೆ ನಾವು ಬೆನ್ನು ಮೂಳೆ ರಚನೆ ಹೇಗೆ ಅಂದ್ರೆ ಆ ಡಿಸ್ಕ್ ಮತ್ತು ಮೂಳೆ ಹಿಂದುಗಡೆ ಸ್ಪೈನಲ್ ಕಾರ್ಡ್ ಅಂತ ಇರ್ತದೆ. ಸ್ಪೈನಲ್ ಕಾರ್ಡ್ ಇಂದ ನರಗಳು ಕಾಲಿಗೆ ಹೋಗ್ತದೆ. ಸೊ ಹಾಗಾಗಿ ಏನಾಗ್ತದಂದ್ರೆ ಆ ಕಾಲಿನ ನರಗಳು ಒತ್ತಿ ಕಾಲಿಗೆ ಸಹ ನೋವು ಬರ್ತದೆ. ಸೊ ಹಾಗಾಗಿ ಯಾವುದೇ ಒಂದು ಡಿಸ್ಕ್ ಸ್ಲಿಪ್ ಡಿಸ್ಕ್ ಅಂತ ನಾವು ಏನು ಹೇಳ್ತೇವೆ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಅದನ್ನ ಇಂಟ್ರೋವರ್ಟೆಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೇವೆ. ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ. ಸೊ ಆಡು ಭಾಷೆಯಲ್ಲಿ ಸಾಧಾರಣ ಅದು ಸ್ಲಿಪ್ ಡಿಸ್ಕ್ ಅಂತಾನೆ ಪ್ರಚಲಿತ, ಪ್ರತಿಯೊಬ್ಬರು ಹಾಗೆ ಹೇಳುವಂತ. ಸೊ ಒಂದು ಸೊಂಟದಲ್ಲಿಯೂ ನೋವು ಬರ್ತದೆ, ಯಾಕಂದ್ರೆ ಅದು ಜಾರಿ ಇರ್ತದೆ, ಅಲ್ಲಿ ಒಂದು ಊದ್ಕೊಳ್ತದೆ ಆ ಜಾಗ. ಮತ್ತೆ ಕಾಲಿಗೆ ಹೋಗ್ತಕ್ಕಂಥ ನರಗಳು ಒತ್ತಿರೋದ್ರಿಂದ ಕಾಲು ನೋವು ಕೂಡ ಬರ್ತದೆ. ಈಗ ಡಾಕ್ಟ್ರೆ, ಅದು ಯಾವ ಕಾರಣಕ್ಕೆ ಬರುವಂಥದ್ದು ಮತ್ತು ಒಂದು ವೇಳೆ ಬರ್ತಾ ಇದೆ ಅನ್ನುವಂಥ ಏನಾದರೂ ಲಕ್ಷಣಗಳು ಏನಾದರೂ ಕಾಣಿಸಿಕೊಳ್ಳುತ್ತಾ? ಯಾವ ಕಾರಣದಿಂದ ಬರ್ತದೆ ಅಂತ ಇದನ್ನು ಬಹಳ ಹೇಳೋದು ಭಾರಿ ಕಷ್ಟ. ಡಿಸ್ಕ್ ಡಿಜೆನರೇಷನ್ ಅನ್ನುವಂಥದ್ದು ನಾನು ಹೇಳಿದ ಹಾಗೆ ಎಲ್ಲರಲ್ಲೂ ಆಗ್ತದೆ. ಇನ್ನು ಕೆಲವರಲ್ಲಿ ಎಕ್ಸಲರೇಟೆಡ್ ಡಿಸ್ಕ್ ಡಿಜೆನರೇಷನ್ ಅಂತ ಹೇಳ್ತೇವೆ, ಅಂದ್ರೆ ಸ್ವಲ್ಪ ಫಾಸ್ಟ್ ಆಗಿ ಆಗ್ತದೆ. ಈಗ ಕೆಲವರಿಗೆ ಈಗ ಸಾಧಾರಣವಾಗಿ ಹೇಳೋದಿದ್ರೆ ಒಂದು 50-60 ವರ್ಷದಲ್ಲಿ ಡಿಸ್ಕ್ ಡಿಜೆನರೇಷನ್ ಆಗಬಹುದು ಅಂತ ಇಟ್ಕೊಳ್ಳಿ. ಕೆಲವರಲ್ಲಿ 20 ವರ್ಷಕ್ಕೆ ಆಗ್ಬಹುದು ಎಕ್ಸಲರೇಟೆಡ್ ಡಿಸ್ಕ್ ಡಿಜೆನರೇಷನ್. ಇದು ಯಾಕೆ ಆಯ್ತು, ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ತುಂಬಾ ಸಂಶೋಧನೆ ನಡೆದಿದೆ. ಒಂದು ಗ್ರೂಪ್ ಹೇಳ್ತದೆ ಇದು ಜೆನೆಟಿಕ್ ಫ್ಯಾಕ್ಟರ್ ಅಂತ, ಸೊ ಕಾರಣ ಹೇಳೋದು ಕಷ್ಟ. ಇನ್ನೊಂದು ಗ್ರೂಪ್ನವರು ಸಂಶೋಧನೆ ಮಾಡಿದವರು ಹೇಳ್ತಾರೆ ಮೆಕ್ಯಾನಿಕಲ್ ಫ್ಯಾಕ್ಟರ್ಸ್, ಅಂದ್ರೆ ನಮ್ಮ ಈಗ ವೇಟ್ ಲಿಫ್ಟ್ ಮಾಡುವಂತಹದ್ದು ಅಥವಾ ನಮ್ಮ ಈ ಚಟುವಟಿಕೆಗಳ ಮೂಲಕ ಅದರ ಮೇಲೆ ಯಾವಾಗಲೂ ಒತ್ತಡ ಬೀಳ್ತಾ ಇದ್ರೆ ಅದರಿಂದ ಕೂಡ ಬರಬಹುದು. ಮತ್ತೆ ಈ ಇನ್ನು ಕೆಲವು ರಿಸ್ಕ್ ಫ್ಯಾಕ್ಟರ್ ಉಂಟು, ಅದನ್ನ ನಾನು ಪ್ರಸ್ತಾಪ ಮಾಡಲೇಬೇಕು. ಅದರಲ್ಲಿ ಒಂದು ಅತಿ ಮುಖ್ಯವಾದದ್ದು ಸ್ಮೋಕಿಂಗ್. ಸ್ಮೋಕಿಂಗ್ ಮಾಡಿದ್ರೆ ಡಿಸ್ಕ್ ಡಿಜೆನರೇಷನ್ ಅನ್ನುವಂತಹದ್ದು ಬಹಳ ಫಾಸ್ಟ್ ಆಗಿ ಆಗ್ತದೆ. ಯಾಕೆ ಡಾಕ್ಟರ್? ಸ್ಮೋಕಿಂಗ್ ಅದಕ್ಕೂ ಅದರಲ್ಲಿರ್ತಕ್ಕಂಥ ನಿಕೋಟಿನ್ ಅನ್ನುವಂತಹದ್ದು ಅದು ಅಲ್ಲಿ ನಮ್ಮ ಯಾವುದೇ ಒಂದು ಒಣಗುವಂತಹ ಟಿಶ್ಯೂಗಳು ಅಥವಾ ಇದನ್ನು ಒಣಗತಕ್ಕಂತಹ ಪ್ರಕ್ರಿಯೆಯನ್ನ ಹಾಳು ಮಾಡ್ತದೆ, ಅದು ಬಿಡುವುದಿಲ್ಲ. ಹಾಗಾಗಿ ಸ್ಮೋಕಿಂಗ್ ಮಾಡುವವರಲ್ಲಿ ಡಿಸ್ಕ್ ಡಿಜೆನರೇಷನ್ ಬಹಳ ಫಾಸ್ಟ್ ಆಗಿ ಆಗ್ತದೆ. ಇನ್ನೊಂದು ಒಬೆಸಿಟಿ. ಸೊ ಹೀಗೆ ಕೆಲವೊಂದು ರೀಸನ್ಸ್ ನಾವು ಕಂಡುಕೊಂಡಿದ್ದೇವೆ. ಹಾಗಂತ ಇಂಥದ್ದೇ ರೀಸನ್ ಇಂಥದ್ದೇ ವ್ಯಕ್ತಿಯಲ್ಲಿ ಅಂತ ಹೇಳಲಿಕ್ಕೆ ಕಷ್ಟ. ಈಗ ಸ್ಮೋಕಿಂಗು ಮಾಡದೇ ಇರೋರು, ಸಪೂರ ಇರುವವರು, ಏನು ಒತ್ತಡ ಇಲ್ಲದೆ ಕೆಲಸ ಮಾಡತಕ್ಕಂಥ ವ್ಯಕ್ತಿಯಲ್ಲೂ ಕೂಡ ಡಿಸ್ಕ್ ಡಿಜೆನರೇಷನ್ ಆದದ್ದಿದೆ. ಅವಾಗ ನಾವು ಅದನ್ನ ಜೆನೆಟಿಕ್ ಥಿಯರಿಲಿ ಎಕ್ಸ್ಪ್ಲೈನ್ ಮಾಡಬಹುದು. ಅಂತೂ ಒಟ್ಟಾರೆ ಹೇಳೋದಿದ್ರೆ ಹಲವು ಕಾರಣಗಳುಂಟು. ಹೀಗೆ ಒಂದು ಸಲ ಡಿಸ್ಕ್ ಡಿಜೆನರೇಷನ್ ಆದ್ರ ಮೇಲೆ ನಾನು ಆಗಲೇ ಹೇಳಿದಾಗೆ ಯಾವುದೋ ಒಂದು ಕೆಲಸದ ಒತ್ತಡದಲ್ಲಿ ಭಾರ ಎತ್ತಿದಾಗಲೋ ಅಥವಾ ವೆಹಿಕಲ್ ಅಲ್ಲಿ ಹೋಗುವಾಗಲೋ ಒಂದು ಡಿಸ್ಕ್ ಹರ್ನಿಯೇಷನ್ ಅಥವಾ ಸ್ಲಿಪ್ ಆಗತಕ್ಕಂಥದ್ದು ಕಾಣ್ತದೆ ನಮಗೆ. ಸೊ ಇಷ್ಟೇ ಕಾರಣವನ್ನು ನಾವು ಇದರಲ್ಲಿ ಗ್ರಹಿಸಬಹುದು. ಈಗ ಏನಾದರೂ ಲಕ್ಷಣ ಗೋಚರಿಸುತ್ತಾ ಅಂತ ಕೇಳುವಂಥದ್ದು. ಲಕ್ಷಣ ಅಂದ್ರೆ ಈಗ ಇದು ಹೇಗೆ ಬರ್ತದೆ ಅಂದ್ರೆ ನಾವು ಯಾವುದೋ ಒಂದು ಆಕ್ಟಿವಿಟಿಯ ನಂತರ ಸಡನ್ಲಿ ಇದ್ದಕ್ಕಿದ್ದಾಗೆ ಬೆನ್ನಿನಲ್ಲಿ ವಿಪರೀತ ನೋವು ಕಾಣಿಸ್ಕೊಳ್ತದೆ. ಆಮೇಲೆ ಕಾಲಿಗೆ ನೋವು ಬರ್ತದೆ. ನಾನು ಆಗಲೇ ಹೇಳಿದಾಗೆ ಮುಖ್ಯವಾಗಿ ಸ್ಲಿಪ್ಡ್ ಡಿಸ್ಕ್ ನಲ್ಲಿ ಮೇನ್ ಸಿಂಪ್ಟಮ್ ಅಂತ ನಾವು ಹೇಳುವಂತಹದ್ದು ಕಾಲಿಗೆ ಬರ್ತಕ್ಕಂಥ ನೋವು. ಯಾಕಂದ್ರೆ ಅದು ಕಾಲಿಗೆ ಸಪ್ಲೈ ಮಾಡತಕ್ಕಂಥ ನರಗಳನ್ನ ಮೇಲೆ ಪ್ರೆಸ್ ಮಾಡ್ತದೆ. ಇದು ಹೆಚ್ಚಿನವರಿಗೆ ಕನ್ಫ್ಯೂಷನ್ ಹೇಗೆ ಅಂದ್ರೆ, ನಾವು ಈ ನಮ್ಮ ಪೇಷಂಟ್ಗಳನ್ನು ನೋಡುವಾಗ ಕೂಡ ಹೇಳ್ತಾರೆ ಅವರು, ಡಾಕ್ಟರ್ ನೋವಿರುವುದು ಕಾಲಿಗೆ, ನೀವು ಬೆನ್ನಿನಲ್ಲಿ ಸಮಸ್ಯೆ ಹೇಳ್ತೀರಿ, ಬೆನ್ನಿಗೆ ಚಿಕಿತ್ಸೆ ಕೊಡಬೇಕು ಹೇಳ್ತೀರಲ್ಲ ಅಂತ. ಅದಕ್ಕೆ ನಾನು ಅವರಿಗೆ ಕೊಡೋ ಉದಾಹರಣೆ ಏನಂದ್ರೆ ಈ ಕರೆಂಟ್ ಲೈನ್ ಅನ್ನ, ಒಂದು ಬಲ್ಬ್ ಬರುವುದಿಲ್ಲ, ಹತ್ತುವುದಿಲ್ಲ. ಯಾಕೆ ಅಂದ್ರೆ ನಿಮ್ಮ ಸ್ವಿಚ್ ಹತ್ರ ಏನೋ ವೈರ್ ಡಿಫಾಲ್ಟ್ ಆಗಿರ್ತದೆ. ನೀವು ಬಲ್ಬ್ ಬರುವುದಿಲ್ಲ ಅಂತ ಹೇಳಿ ಬಲ್ಬ್ ಚೇಂಜ್ ಮಾಡಿದ್ರೆ ಆಗ್ತದಾ? ಅದು ಎಲ್ಲಿ ಉಂಟು ಅಂತ ಹುಡುಕೊಂಡು ಹೋಗ್ಬೇಕು ಮೇಲೆ, ಸ್ವಿಚ್ ಎಲ್ಲಿದೆ ಅಂತ ಹುಡುಕಿಕೊಂಡು ಅಂದ್ರೆ ಎಲ್ಲಿ. ಹಾಗೆ ಈ ಕಾಲಿನ ನೋವು ಅನ್ನುವಂಥದ್ದು ಡಿಸ್ಕಿನಲ್ಲಿ ಬಹಳ ಮುಖ್ಯವಾದ ಸಿಂಪ್ಟಮ್. ಅದಕ್ಕೆ ಕಾರಣ ಎನ್ನುವಂಥದ್ದು ಸೊಂಟದಲ್ಲಿ ನರ ಕಾಲಿಗೆ ಹೋಗತಕ್ಕಂಥ ನರವನ್ನ ಒತ್ತಿಕೊಂಡಿರ್ತದೆ. ಇದು ಅತಿ ಮುಖ್ಯವಾದದ್ದು. ಇನ್ನು ಒತ್ತಡ ಜಾಸ್ತಿ ಆದ್ರೆ ಕೆಲವೊಮ್ಮೆ ಏನಾಗ್ತದೆ, ಕಾಲಿನ ಬಲ ಕಡಿಮೆ ಆಗುವುದು ಉಂಟು, ಮೂತ್ರ ಸ್ವಾಧೀನ ತಪ್ಪುವುದು ಉಂಟು, ಮಲ ಸ್ವಾಧೀನ ತಪ್ಪುವುದು ಉಂಟು. ಅದರ ಲಕ್ಕಿಲಿ ಇಂಥದ್ದೆಲ್ಲ ಒಂದು 100 ಜನರನ್ನು ನಾವು ಉದಾಹರಣೆ ಆಗಿ ತಗೊಂಡ್ರೆ ಒಂದೆರಡರಲ್ಲಿ ಮಾತ್ರ, ಒಬ್ಬರಿಬ್ಬರಲ್ಲಿ ಮಾತ್ರ. 98 ಜನರಿಗೆ ನೋವೇ ಪ್ರಧಾನ ಸಿಂಪ್ಟಮ್ ಇರ್ತದೆ. ಈಗ ಕಾಲು ನೋವು ಅಂತ ಒಬ್ಬರು ಡಾಕ್ಟರ್ ಸಪೋಸ್ ನಿಮ್ಮಲ್ಲಿಗೆ ಬರುವ ಸಂದರ್ಭದಲ್ಲಿ ಅಥವಾ ಬೆನ್ನು ನೋವು ಅಂತಲೇ ಬಂದ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಡಿಸ್ಕ್ ಸ್ಲಿಪ್ಗೆ ಆಗಿರುವ ಕಾರಣವೇ ಇರುತ್ತಾ
ಅಥವಾ ಜನರಲ್ ಬೇರೆ ಬೇರೆ ನೋವು ಕೂಡ? ಈಗ ಕಾಲು ನೋವು ಬೆನ್ನಿನಿಂದ ಶುರುವಾಗಿ ಕಾಲಿನಲ್ಲಿ ನೋವು ಬರುವಂತಹ ಲಕ್ಷಣ ಇದ್ದರೆ, ಬೆನ್ನಿನಿಂದ ಶುರುವಾಗಿ ಕಾಲಿಗೆ ಬರ್ತಕ್ಕಂಥದ್ದು, ನರಗಳು ಹೋಗುವಲ್ಲಿಗೆ ಬರ್ತಕ್ಕಂಥದ್ದು. ಡಿಸ್ಕ್ ಅನ್ನುವಂಥದ್ದು, ಸ್ಲಿಪ್ ಡಿಸ್ಕ್ ಅನ್ನುವಂಥದ್ದು ಒಂದು ಮುಖ್ಯವಾದ ಕಾರಣ. ಹಾಗಂತ ಅದು ಒಂದೇ ಅಲ್ಲ, ಯಾವ ಕಾರಣಕ್ಕಾದರೂ ನಾವು ನರ ಒತ್ತಿಕೊಂಡಿದ್ರೆ ಅದು ಕಾಲಿನಲ್ಲಿ ನೋವು ಬಂದೇ ಬರ್ತದೆ. ನರಗಳು ಮತ್ತೆ ಕಾಲಿನಲ್ಲಿಯೇ ನರಕ್ಕೆ ಈಗ ಒತ್ತಡ ಸಿಕ್ಕಿ ಕಾಲಿನ ನರಗಳ ನೋವು ಕೂಡ ಬರಬಹುದು. ಹಾಗಾಗಿ ಇಂಥದ್ದೇ ಅಂತ ಹೇಳೋದು ಕಷ್ಟ. ಆದ್ರೂ ಅದು ವೈದ್ಯರಾದವರು ಪರೀಕ್ಷೆ ಮಾಡಿದಾಗ ಅವ್ರನ್ನ ಕಂಡುಹಿಡಿಲಿಕ್ಕೆ ಆಗ್ತದೆ. ಆದರೆ ವಿಷಯ ಏನಂದ್ರೆ ರೋಗಿ ಬಂದವರು ಕೂಡಲೇ ಅದನ್ನೊಂದು ವೈದ್ಯರಿಗೆ ತೋರಿಸಿ ಏನು ಅಂತ ಆವಾಗಲೇ ಪರಿಹಾರ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಈಗ ಡಾಕ್ಟ್ರೆ, ಯಾವ ಏಜ್ ಗ್ರೂಪ್ನವರಿಗೆ ಈಗ ಬೆನ್ನಿನ ನೋವು ಈಗ ನೀವು ಹೇಳಿದಾಗೆ ಪರ್ಟಿಕ್ಯುಲರ್ಲಿ ಇಂಥ ಏಜಿನಿಂದ ಆರಂಭ ಆಗುತ್ತೆ ಅಥವಾ ಇವತ್ತಿನ ದಿನಮಾನದಲ್ಲಿ ಯಾವುದೇ ಏಜಿನವರಿಗೂ ಆರಂಭವಾಗಬಹುದು ಅಂತ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಈ ಸ್ಲಿಪ್ಡ್ ಡಿಸ್ಕ್ ಅನ್ನುವಂಥದ್ದು ಇಷ್ಟು ಬಹಳ ಸೀರಿಯಸ್ ಆಗಿ ನಾವು ತಗೊಳ್ಳೋದು ಯಾಕಂದ್ರೆ ಎರಡು ಕಾರಣದಿಂದ. ಮುಖ್ಯವಾಗಿ ಇದು ನೀವು ಹೇಳಿದಾಗೆ ಎಲ್ಲ ಏಜ್ಗಳಲ್ಲೂ ಬರ್ಬೋದು. ಆದರೆ ಈ ನಾವು ಸ್ಲಿಪ್ಡ್ ಡಿಸ್ಕ್ ಅಂತ ಹೇಳ್ತೇವೆ ನೋಡಿ, ಅಂದ್ರೆ ಡಿಸ್ಕ್ ಡಿಜೆನರೇಷನ್ ಅನ್ನುವಂಥದ್ದು ಹಲವು ವಿಧದಲ್ಲಿ ಸಮಸ್ಯೆಯನ್ನು ತಂದೊಡ್ಬಹುದು. ಮುಖ್ಯವಾದದ್ದು ಸ್ಲಿಪ್ ಡಿಸ್ಕ್. ಇದರ ಜೊತೆಯಲ್ಲಿ ಇನ್ನೂ ಕೂಡ ಅದು ಈಗ ಪ್ರಾಯ ಆದವರಲ್ಲಿ ಕೆಲವೊಮ್ಮೆ ಸವಿತಾ ಏನಾಗ್ತದೆ, ದುರ್ಮಾಂಸ ಬೆಳೆದುಕೊಂಡು ನಾವು ಒಂದು ನರದ ಈ ದ್ವಾರ ಅನ್ನುವಂಥದ್ದೆಲ್ಲ ಮುಚ್ಚಿಕೊಳ್ತದೆ. ನಾವು ಅದಕ್ಕೆ ಲಂಬರ್ ಕೆನಾಲ್ ಸೆನೋಸಿಸ್ ಅಂತ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಹೇಳ್ತೇವೆ. ಅದು ಒಂದು ಸಮಸ್ಯೆ ಇರಬಹುದು. ಅಥವಾ ಡಿಸ್ಕ್ ಜಾರಿ ಈ ಮೂಳೆಗಳ ಒಂದು ಸ್ಟೆಬಿಲಿಟಿ ಕಡಿಮೆ ಆಗಿ ಅದು ಅಲ್ಲಾಡ್ತಾ ಬರ್ಬೋದು. ಇದೆಲ್ಲ ಸಾಧಾರಣ ವಯಸ್ಸಾದ ಮೇಲೆ ಬರುವಂತಹದ್ದು. ಆದ್ರೆ ಈ ಸ್ಲಿಪ್ಡ್ ಡಿಸ್ಕ್ ಅಂತ ಏನು ಹೇಳ್ತೇವೆ ನಾವು, ಇದು ಸಾಧಾರಣ 20 ರಿಂದ 50 ಒಂದು ಈ ದುಡಿಯುವ ವಯಸ್ಸು. ನಾನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಯಾಕೆಂದ್ರೆ ದುಡಿಯುವಂತ ವಯಸ್ಸು. ಈ ದುಡಿಯುವ ಒಬ್ಬ ವ್ಯಕ್ತಿ ಸ್ಲಿಪ್ಡ್ ಡಿಸ್ಕ್ ಆಗಿ ಮನೆಯಲ್ಲಿ 1-2 ತಿಂಗಳು ಕೂತ್ಕೊಂಡ್ರೆ ಅದರ ಸಮಸ್ಯೆ ಎಷ್ಟಾಗಬಹುದು ಅಂತ ನೀವೇ ಊಹಿಸಬಹುದು. ಒಂದು ಅವನ ಚಿಕಿತ್ಸೆ ಖರ್ಚಾಯ್ತು, ಇನ್ನೊಂದು ಆ ವ್ಯಕ್ತಿ ಕುಟುಂಬದ ಆಧಾರವಾಗಿರ್ತಾನೆ. ಅವನಿಗೆ 2 ತಿಂಗಳು ಕೆಲಸ ಇಲ್ಲ ಅಂದ್ರೆ ಬಹಳ ಕಷ್ಟ ಆದೀತು. ಅದರಿಂದ ಈ ಸ್ಲಿಪ್ಡ್ ಡಿಸ್ಕ್ ಅನ್ನುವಂತಹದ್ದು ಈ ದುಡಿಯುವ ಸಮಯದಲ್ಲೇ ಬರತಕ್ಕಂತ ಸಮಸ್ಯೆ ಹೆಚ್ಚಾಗಿ. ಸೊ ಆದ್ರಿಂದ ಅದು ಅತಿ ಮುಖ್ಯವಾದ ಸಮಸ್ಯೆಯನ್ನ ತಂದೊಡ್ತದೆ. ಯಾಕೆ ಆ ಏಜ್ ಅಲ್ಲಿ ಬರುತ್ತೆ ಅನ್ನೋದಕ್ಕೆ ಏನಾದರೂ ಸ್ಪೆಸಿಫಿಕ್? ಅಂದ್ರೆ ನಾನು ಆಗಲೇ ಹೇಳಿದಾಗೆ ಈ ಡಿಸ್ಕ್ ಡಿಜೆನರೇಷನ್ ಅನ್ನುವಂಥದ್ದು ಸಾಧಾರಣ 20 ವರ್ಷದಿಂದ ಆರಂಭ ಆಗ್ತದೆ. ಈ ಕೆಲಸದ ಒತ್ತಡದ ಮೇಲೆ ಈಗ ಸ್ಲಿಪ್ ಆಗ್ಬೇಕಿದ್ರೆ ಏನೋ ಒಂದು ಒತ್ತಡ, ಸಡನ್ ಜರ್ಕ್ ಮೂವ್ಮೆಂಟ್ ಅಥವಾ ಏನೋ ಒಂದು ಒತ್ತಡ ಬರಬೇಕಲ್ಲ. ಅದು ಸಾಧಾರಣವಾಗಿ ಯಾವುದರಲ್ಲಿ ಕಾಮನ್, ಯಂಗ್ಸ್ಟರ್ಸ್ ಅಲ್ಲಿ ದುಡಿಯುವ ವ್ಯಕ್ತಿಗಳಲ್ಲಿ ಅದು ಸಾಧಾರಣವಾಗಿ ಕಾಮನ್ ಆಗಿ ಬರುವಂತದ್ದು. ಏಜ್ ಆದ್ರ ಮೇಲೆ ಬೇರೆ ರೀತಿಯಲ್ಲಿ ಅದು ವಯೋಸಹಜವಾಗಿ ಅಂದ್ರೆ ಅದು ಎಲ್ಲ ಏನಾಗಿರ್ತದೆ ಅಂದ್ರೆ ಸೌದು ದುರ್ಮಾಂಸ ಎಲ್ಲ ಬೆಳೆದು ಇನ್ನು ಅಲ್ಲಿ ಸ್ಲಿಪ್ ಆಗ್ಲಿಕ್ಕೆ ಏನು ಉಳಿದಿರುವುದಿಲ್ಲ. ಎಲ್ಲ ಅದು ಡಿಜೆನರೇಷನ್ ಆಗಿ ಏನೋ ಒಂದು ಗಟ್ಟಿ ಆಗಿರ್ತದೆ. ನಮ್ಗೆ ಅದಕ್ಕೆ ನಮ್ಮ ಭಾಷೆಯಲ್ಲಿ ಆಟೋ ಸ್ಟೆಬಿಲಿಟಿ ಅಂತ ಹೇಳ್ತೇವೆ. ಸೊ ಹಾಗಾಗಿ ಈ ಸ್ಲಿಪ್ಡ್ ಡಿಸ್ಕ್ ಅಂತ ಬರುವಂತಹದ್ದು ಸಾಧಾರಣವಾಗಿ ದುಡಿಯುವ ವಯಸ್ಸಿನಲ್ಲಿ. ಎಸ್ ಡಾಕ್ಟರ್, ನಾವು ಈ ಒಂದು ಮಾತುಕತೆ ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ಯಾವ ರೀತಿಯ ಚಿಕಿತ್ಸೆ, ಯಾವ ರೀತಿಯ ಸರ್ಜರಿ ಬೇಕು ಎಲ್ಲ ವಿಚಾರವಾಗಿ ಡಾಕ್ಟರ್ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಜನಾರ್ದನ್ ಐತಾಳ್ ಅವರು ವಿಚಾರವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಎಸ್ ವೀಕ್ಷಕರು, ಸಣ್ಣ ಬ್ರೇಕ್ ಇವಾಗ. ಎನ್ನಾರೋಗ್ಯ ಮಾತುಕತೆಯನ್ನು ಮತ್ತೆ ಮುಂದುವರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮಂಗಳೂರಿನ ಏನೋಪಾಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಹಿರಿಯ ವೈದ್ಯರಾಗಿರುವಂಥ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಜನಾರ್ದನ್ ಐತಾಳ್ ಅವರು ಸೊಂಟ ನೋವು ಮತ್ತು ಸ್ಲಿಪ್ ಡಿಸ್ಕ್ ವಿಚಾರವಾಗಿ ಮಾತಾಡ್ತಾ ಇದ್ದಾರೆ. ನಾವು ಈಗಾಗಲೇ ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ಅವರು ಹೇಳಿದರು ಯಾವ ಕಾರಣಕ್ಕೆ ಈ ರೀತಿಯ ಬೆನ್ನು ನೋವು ಬರುತ್ತೆ ಮತ್ತು ಸ್ಲಿಪ್ ಡಿಸ್ಕ್ ಅಂತ ನಾವು ಏನು ಹೇಳ್ತೇವೆ ಅದಂದರೆ ಏನದು ಅಂತ. ಈಗ ನಾವು ಈ ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಉಪಶಮನಗಳ ಬಗ್ಗೆ, ಯಾವ ರೀತಿಯ ಚಿಕಿತ್ಸೆ ಸಾಧ್ಯ ಆಗುತ್ತೆ ಮತ್ತು ಯಾವ ರೀತಿಯ ಶಸ್ತ್ರಚಿಕಿತ್ಸೆ ಬೇಕು ಮತ್ತು ಬೇರೆ ಬೇರೆ ವ್ಯಾಯಾಮಗಳು ಎಲ್ಲ ವಿಚಾರಗಳನ್ನ ಈಗ ನಾವು ಮಾತಾಡಲಿಕ್ಕಿದ್ದೇವೆ. ಡಾಕ್ಟ್ರೆ, ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಏನಿದು ಸಮಸ್ಯೆ ಅಂತ. ಸಮಸ್ಯೆಗೆ ಈಗ ಯಾವ ರೀತಿಯ ಚಿಕಿತ್ಸೆ ಅಂತ? ಅದೃಷ್ಟವಶಾತ್ ಈ ಡಿಸ್ಕ್ ಸಿಂಪ್ಟಮ್ಸ್ ಅಂತ ನಾನು ಹೇಳಿದೆ, ನೋಡುವಾಗ ಭಯಂಕರ ಕಾಣ್ತಾ ಇತ್ತು. ಕಾಲು ಬಲ ಎಲ್ಲ ಕಡಿಮೆ ಆಗ್ತದೆ, ಕೆಲವೊಮ್ಮೆ ಅದೆಲ್ಲ ಹೇಳಿದೆ ನಾನು. ಕಾಲು ನೋವು ವಿಪರೀತ, ದುಡಿಲಿಕ್ಕೆ ಕಷ್ಟ ಆಗ್ತದೆ. ಸೊ ನರಗಳ ಬಲ ಕಡಿಮೆ ಆಗುತ್ತಾ ಅಂತ ಜನ ಕೂಡ ಪ್ರಶ್ನೆ ಮಾಡುವಂತದ್ದು ಇರ್ತದೆ. ಆದ್ರೆ ಅದೃಷ್ಟವಶಾತ್ 95% ಜನರಲ್ಲಿ ಇದು ಒಂದು ಸ್ಮಾಲ್ ಪೀರಿಯಡ್ ಆಫ್ ರೆಸ್ಟ್,
ಮತ್ತು ಮೆಡಿಸಿನ್ಸ್ ಇದರಲ್ಲೇ ಗುಣ ಆಗ್ತದೆ. ಆನಂತರ ಅದಕ್ಕೆ ವ್ಯಾಯಾಮದ ಚಿಕಿತ್ಸೆ ಕೂಡ ಹೇಳ್ತೇವೆ ನಾವು. ಸೊ ಏನಂದ್ರೆ ಆ ಪೀರಿಯಡ್ ಅಲ್ಲಿ ಒಂದು 2-3 ದಿವಸ ರೆಸ್ಟ್ ಮಾಡಿದರೆ ಸಾಕಾಗ್ತದೆ. ಆಮೇಲೆ ವಿಶೇಷವಾದ ನೋವಿದ್ರೆ ನೋವಿಗೆ ಮಾತ್ರೆಯನ್ನು ಕೊಡ್ತೇವೆ. ಈ ಸ್ಲಿಪ್ ಆದಂತಹ ಡಿಸ್ಕ್ ಎನ್ನುವಂಥದ್ದು ನಮ್ಮ ದೇಹವೇ ಅದನ್ನ ಏನ್ ಮಾಡ್ತದೆ ಅಂದ್ರೆ ಕರಗಿಸ, ಅಲ್ಲಿ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೇವೆ ಊದ್ಕೊಂಡು. ಈಗ ಡಾಕ್ಟರ್ ಒಂದು ನಿಮಿಷ, ಈಗ ನಿಮ್ಮನ್ನು ವೈದ್ಯರನ್ನು ಅಥವಾ ಆಸ್ಪತ್ರೆಯನ್ನು ಈಗ ಒಬ್ಬ ಬೆನ್ನು ನೋವು, ಸಾಮಾನ್ಯ ಬೆನ್ನು ನೋವು ಇರುವವರು ಯಾವ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು? ಈಗ ಸಾಮಾನ್ಯವಾಗಿ ಸ್ವಲ್ಪ ದಿವಸ 1-2 ದಿವಸ ಬೆನ್ನು ನೋವು ಬಂದು ಹೋಯಿತು, ಆವಾಗಲೇ ಕಾಂಟ್ಯಾಕ್ಟ್ ಮಾಡಬೇಕಾ? ಅಥವಾ ಕೆಲವರು ಸುದೀರ್ಘ ಕಾಲಕ್ಕೆ ಬಂದೇ ಇರುವುದಿಲ್ಲ, ವರ್ಷಾನುಗಟ್ಟಲೆ ಬಂದಿರುವುದಿಲ್ಲ, ಯಾವ ಸಂದರ್ಭ ಅದ ಐಡಿಯಲ್ ಟೈಮ್ ಅಂತ ವೈದ್ಯರನ್ನು ಭೇಟಿ? ಐಡಿಯಲ್ ಟೈಮ್ ಅನ್ನುವಂಥದ್ದು ಹೇಳೋದು ಭಾರಿ ಕಷ್ಟ. ಯಾಕಂದ್ರೆ ನಾನು ಆಗಲೇ ಹೇಳಿದಾಗೆ 95% ಜನರಲ್ಲಿ ಅದು ಗುಣ ಆಗ್ತದೆ ಬೇಗ. ಬರದೇ ಇದ್ರು ಕೂಡ ಕೆಲವೊಮ್ಮೆ ಗುಣ ಆದದ್ದು ಉಂಟು. ಆದ್ರೆ ಇಲ್ಲಿ ವಿಷಯ ಏನಂದ್ರೆ ಅದು ಸ್ಲಿಪ್ ಡಿಸ್ಕ್ ಹೌದಾ, ಯಾರಲ್ಲಿ ಅದು ತುಂಬಾ ಸಮಸ್ಯೆ ಕೊಡಬಹುದು, ಅಥವಾ ಸ್ಲಿಪ್ ಡಿಸ್ಕ್ ಅಲ್ಲದೆ ಇದ್ರೆ ಅದಕ್ಕೆ ಬೇರೆ ಏನಾದ್ರೂ ಗಂಭೀರ ಕಾರಣ ಇರಬಹುದಾ? ಈ ಬೆನ್ನು ನೋವು ಮತ್ತೆ ಕಾಲಿಗೆ ನೋವು ಬರುವಂತಹದ್ದಕ್ಕೆ ಸುಮಾರು 100ಕ್ಕೂ ಹೆಚ್ಚು ಕಾರಣಗಳಿವೆ. ಅದರಲ್ಲಿ ಕೆಲವು ಗಂಭೀರ ಕಾರಣಗಳು ಇವೆ. ಈಗ ಏನೋ ಒಂದು ಇನ್ಫೆಕ್ಷನ್ ಇರ್ಬೋದು, ಅಥವಾ ಸ್ವಲ್ಪ ಏಜ್ ಆದವರಲ್ಲಿ ಮ್ಯಾಲಿಗ್ನೆನ್ಸಿ ಇರ್ಬೋದು. ಹೀಗೆ ಅವೆಲ್ಲ ಕಡಿಮೆ ಪರ್ಸೆಂಟೇಜ್. ಈಗ ನಾನೊಂದು 100 ಪೇಷಂಟ್ ಅಂತ ಹೇಳಿದ್ರೆ ಒಬ್ಬರಲ್ಲೋ ಇಬ್ಬರಲ್ಲೋ ಇರ್ಬೋದು. ಆದ್ರೆ ಯಾರಲ್ಲಿ ಏನುಂಟು ಅಂತ ರೋಗಿಗಳಿಗೆ ಗೊತ್ತಾಗ್ತದಾ? ಗೊತ್ತಾಗುದಿಲ್ಲ. ಹಾಗಾಗಿ ನೋವು ಬಂದವರು ನಮ್ಮ ಏನು ಅಡ್ವೈಸ್ ಏನಂದ್ರೆ, ನೀವು ಒಮ್ಮೆ ವೈದ್ಯರನ್ನ ಭೇಟಿಯಾಗಿ, ವೈದ್ಯರು ನೋಡ್ತಾರೆ, ಪರೀಕ್ಷೆ ಮಾಡ್ತಾರೆ, ನೋಡಿದ ಮೇಲೆ ಗೊತ್ತಾಗ್ತದೆ ಅವರಿಗೆ ಇದು ಸಿಂಪಲ್ ಡಿಸ್ಕ್, ಸ್ಲಿಪ್ ಡಿಸ್ಕ್ ಇರಬಹುದು. ಅವಾಗ ವೈದ್ಯರು ಅದನ್ನೇ ಸೂಚಿಸ್ತಾರೆ. ಸಾಮಾನ್ಯವಾಗಿ ನಾವು ಅವರನ್ನ ದೈಹಿಕವಾಗಿ ಪರೀಕ್ಷೆ ಮಾಡ್ತೇವೆ, ಅವರ ಸಿಂಪ್ಟಮ್ಸ್ ಹೇಗೆ ಅದನ್ನೆಲ್ಲ ಚೆಕ್ ಮಾಡ್ತೇವೆ. ಇನ್ನೂ ಅಗತ್ಯ ಬಿದ್ರೆ ಒಂದು ಎಕ್ಸ್ರೇ ಅನ್ನ ಮಾಡ್ತೇವೆ. ಅದರಲ್ಲಿಯೂ ನಮಗೆ ವಿಶೇಷವಾದ ಸಪೋಸ್ ಕಾಲಿನ ನರಗಳು ಬಲ ವೀಕ್ನೆಸ್ ಇದೆ ಅಂತಾದ್ರೆ ಅಂತ ಸಂದರ್ಭದಲ್ಲಿ ಈಗ ಒಂದು MRI ಅಂತ ಒಂದು ಚಿಕಿತ್ಸೆ ಬಂದಿದೆ, ಒಂದು ಇನ್ವೆಸ್ಟಿಗೇಷನ್ಸ್ ಬಂದಿದೆ. ಅದು ಒಂದು ಬಹಳ ಒಳ್ಳೆಯ ಇದು ಇನ್ವೆಸ್ಟಿಗೇಷನ್. ಸೊ ಅದರಲ್ಲಿ ನಮಗೆ ಒಳಗಿನ ಏನೇನು ಪ್ರಾಬ್ಲಮ್ಸ್ ಉಂಟು ಎಲ್ಲವನ್ನು ಕರೆಕ್ಟ್ ಆಗಿ ನಿಖರವಾಗಿ ಹೇಳಲಿಕ್ಕಾಗ್ತದೆ. ಎಷ್ಟು ಮೈನರ್ ಇದ್ದಿದ್ರು ಕೂಡ ಹೌದು 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 ಅದನ್ನು ಇಂಟರ್ಪ್ರೇಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು, ತುಂಬಾ ಟೆನ್ಷನ್ ತಗೋಬಾರ್ದು. ಯಾಕಂದ್ರೆ ಏನೋ ಒಂದು ಈಗ ಗೊತ್ತಿಲ್ಲದವರು ಅದನ್ನು ನೋಡಿ ಏನೋ ಒಂದು ಉಂಟು, ಇದು ಭಯಂಕರ ಪ್ರಾಬ್ಲಮ್ ಉಂಟು ಅಂತ ಎಣಿಸುವಂತಹ ಒಂದು ಸಾಧ್ಯತೆಗಳು ಉಂಟು. ಬಟ್ ಅದನ್ನ ವೈದ್ಯರಿಗೆ ಅದು ಗೊತ್ತಾಗ್ತದೆ. ಸೊ ಮಾಡಿ ಇನ್ವೆಸ್ಟಿಗೇಷನ್ಸ್ ಮಾಡಿ, ಎಲ್ಲಾ ಸಮಯದಲ್ಲಿ ಮತ್ತೆ MRI ಅಗತ್ಯ ಬೀಳುವುದೂ ಇಲ್ಲ. ನಾವು ಬರೀ ದೈಹಿಕ ಪರೀಕ್ಷೆಯಲ್ಲೇ ಹೆಚ್ಚಿನ ಸಂದರ್ಭದಲ್ಲಿ ಅಭಿಪ್ರಾಯ ಕೊಡ್ಲಿಕ್ಕೆ ಸಾಧ್ಯ ಇದೆ. ಒಮ್ಮೊಮ್ಮೆ ಎಕ್ಸ್ರೇ ಬೇಕಾಗ್ಬೋದು, ತೀರಾ ಅಪರೂಪಕ್ಕೊಮ್ಮೊಮ್ಮೆ MRI ಅಂತ ಸ್ಕ್ಯಾನ್ ಕೂಡ ಬೇಕಾಗ್ತದೆ. ಸೊ ಮಾಡಿ ಅದು ಏನು ಸಮಸ್ಯೆ ಎನ್ನುವುದನ್ನ ಕಂಡು ಹಿಡಿತೇವೆ ನಾವು. ಈಗ ಡಿಸ್ಕ್ ಪ್ರೊಲಾಪ್ಸ್ ಆದ್ರೆ ಕೂಡ ಅದು ಗೊತ್ತಾಗ್ತದೆ ನಮಗೆ. ಅದರ ಮೂಲಕ ನಮಗೆ ಬೇರೆ ಯಾವುದೇ ಗಂಭೀರ ಸಮಸ್ಯೆಗಳಿಲ್ಲ ಎನ್ನುವುದೊಂದು ಖಚಿತ ಆಯ್ತು. ಎರಡನೇದು, ಈವನ್ ಡಿಸ್ಕ್ ಅಲ್ಲಿ ಕೂಡ ಅದು ಎಷ್ಟು ಗಂಭೀರವಾಗಿ ನರವನ್ನು ಒತ್ತಿಕೊಂಡಿದೆ ಅದನ್ನು ಕೂಡ ನಾವು ಜಡ್ಜ್ ಮಾಡ್ಲಿಕ್ಕೆ ಆಗ್ತದೆ. ಆನಂತರ ವ್ಯಾಯಾಮ, ಮತ್ತು ಇದನ್ನು ನಾವು ಒಂದು ಮನೆಯಲ್ಲೇ ವ್ಯಾಯಾಮ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಉಂಟು. ಸ್ವಲ್ಪ ಜೋರು ನೋವಿದ್ರೆ ಅವರಿಗೆ 1-2 ದಿವಸ ಆಸ್ಪತ್ರೆಯಲ್ಲಿ ಟ್ರಾಕ್ಷನ್ ಅಂತ ಹೇಳ್ತೇವೆ ಹಾಕಿ, ಸ್ವಲ್ಪ ಫಿಸಿಯೋಥೆರಪಿಸ್ಟ್ ಸಪೋರ್ಟ್ ತಗೊಂಡು ಅವರಿಗೆ ವ್ಯಾಯಾಮವನ್ನ ಹೇಳಿಕೊಟ್ಟು ಮನೆಗೆ ಕಳಿಸ್ತೇವೆ. ಅಂದ್ರೆ ಬೆನ್ನಿಗೆ ಸಪೋರ್ಟಿವ್ ಆಗುವಂತ ವ್ಯಾಯಾಮಗಳು. ಹೌದು, ಬೆನ್ನಿನ ಮಾಂಸಖಂಡಗಳನ್ನ ಬಲಪಡಿಸ್ತಕ್ಕಂಥ ವ್ಯಾಯಾಮಗಳು. ಇದು ಯಾವ ಸಂದರ್ಭದಲ್ಲಿ ಸರ್ಜರಿ ಮಾಡಬೇಕಾದಂತ ಪರಿಸ್ಥಿತಿ ಬರಬಹುದು? ಹೆಚ್ಚು ಕಡಿಮೆ 100ರಲ್ಲಿ ಒಂದು 4-5 ಜನರಿಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಬರ್ತದೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಸರ್ಜರಿಗೆ ಇಂಡಿಕೇಶನ್ಸ್ ಏನಂದ್ರೆ, ಈ ಕಾಲುಗಳಲ್ಲಿ ಈಗ ಸ್ವಲ್ಪ ಕೆಲವೊಮ್ಮೆ ದೊಡ್ಡ ಡಿಸ್ಕ್ ಹರ್ನಿಯೇಷನ್ ಆಗಿ ಸ್ಲಿಪ್ ಆಗಿ ಒಂದು 4-5 ನರಗಳು ಬಂದಾಗಿದೆ ಅಥವಾ ತುಂಬಾ ನೋವಿದೆ ಅಂತ ಸಂದರ್ಭದಲ್ಲಿ ನಾವು ಈಗ ನರಗಳು 1-2 ನರಗಳು ಸ್ವಲ್ಪ ಬ್ಲಾಕ್ ಇದ್ರೂ ಕೂಡ ರೆಸ್ಟ್ ನಲ್ಲಿ ಮೆಲ್ಲ ಅದು ಚಿಗುರಿಕೊಳ್ಳುವ ಚಾನ್ಸಸ್ ಇರ್ತದೆ. ಅದೇ 3-4 ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ಕಾಲಿನ ಪಾದದ ಚಲನೆಯಲ್ಲೇ ತೊಂದರೆ ಬರ್ತದೆ. ಅವಾಗ ನೀವು ಎಷ್ಟು ದಿವಸ ಅಂತ ರಿಕವರಿ ಆಗ್ತದೆ ಅಂತ ಕಾಯ್ತಾ ಕೂತ್ಕೊಳ್ತೀರಿ, ಬೆಡ್ಡಿನಲ್ಲಿ ಇರ್ಲಿಕ್ಕೆ ಆಗ್ತದೆ? ಆಗುದಿಲ್ಲ. ಅಂತ ಸಂದರ್ಭದಲ್ಲಿ ಅಥವಾ ಮೂತ್ರ ಸ್ವಾಧೀನ ತಪ್ಪಿದ್ರೆ, ಇದು ಅತಿ ಮುಖ್ಯವಾದದ್ದು, ಮೂತ್ರ ಸ್ವಾಧೀನ ತಪ್ಪಿದ್ರೆ ಅದು ನಾವು ಹೆಚ್ಚು ಕಡಿಮೆ ಆದಷ್ಟು ಬೇಗ, ಕೆಲವರು ಹೇಳ್ತಾರೆ 24 ಗಂಟೆಯಲ್ಲಿ ಬಿಡಿಸಬೇಕು, ಇಲ್ಲಾಂದ್ರೆ ಮತ್ತೆ ಬರುವುದಿಲ್ಲ ಅಂತ. ಅದು ಬಹಳ ಡೆಲಿಕೇಟ್ ನರಗಳು. ಈ 2 ಸಂದರ್ಭದಲ್ಲಿ ಮಾತ್ರ ಶಸ್ತ್ರಚಿಕಿತ್ಸೆ ಅತಿ ಅಗತ್ಯವಾಗಿ ಮಾಡಬೇಕು. ಇನ್ನೊಂದು ಇಂಡಿಕೇಶನ್ ಉಂಟು ನಮ್ಮಲ್ಲಿ. ನಾವು ಈ ರೆಸ್ಟ್ ಮತ್ತೆ ಎಕ್ಸಸೈಸ್ ಟ್ರೀಟ್ಮೆಂಟ್ ಮಾಡ್ತೇವೆ, 5-6 ವಾರ ನೋಡ್ತೇವೆ, ಇಂಪ್ರೂವ್ಮೆಂಟೇ ಆಗಲಿಲ್ಲ. 95 ಜನರಿಗೆ ಆಗ್ತದೆ. ಈ ಒಂದು ದುರದೃಷ್ಟವಶಾತ್ 5 ಜನರಿಗೆ ಆಗಲಿಲ್ಲ.
ಇನ್ನೆಷ್ಟು ದಿವಸ ಅಂತ ಕಾಯ್ತೀರಿ? ಅವರು, ನಾನು ಆಗಲೇ ಹೇಳಿದ್ದೇನೆ, ಅವರು ಕುಟುಂಬದ ಆಧಾರ ಸ್ತಂಭ, ದುಡಿಬೇಕು. ನೀವು ಬೆಡ್ ರೆಸ್ಟ್ ಅಲ್ಲಿ ಅಥವಾ ಮನೆಯಲ್ಲಿ ರೆಸ್ಟ್ ಮಾಡಿ ಅಂದ್ರೆ ಆಗ್ಲಿಕ್ಕಿಲ್ಲ. ಅಂಥವರಲ್ಲಿ ಕೂಡ ಈಗಿನ ಒಂದು ಈ ಟೆಕ್ನಾಲಜಿ ಏನು ಮುಂದುವರಿದಿದೆ, ಸರ್ಜರಿ ಎನ್ನುವಂಥದ್ದು ಈಗ ಈ ಡಿಸ್ಕಿಗೆ ಬಹಳ ಮುಂದುವರೆದಿದೆ. ಶಸ್ತ್ರಚಿಕಿತ್ಸೆಯನ್ನ ಮಾಡಿಕೊಂಡು ಒಂದು ವಾರವೋ 15 ದಿವಸದಲ್ಲೂ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಸೊ ಆದ್ರಿಂದ ಅಂಥವರಲ್ಲಿ ಕೂಡ ಶಸ್ತ್ರಚಿಕಿತ್ಸೆಯನ್ನ ಹೇಳ್ತೇವೆ ನಾವು. ಮೊದಲು ನಾನು ಹೇಳಿದ್ದು ಅಬ್ಸಲ್ಯೂಟ್ ಇಂಡಿಕೇಶನ್ ಮಾಡಲೇಬೇಕಾದಂತದ್ದು. ಎರಡನೇ ಇಂಡಿಕೇಶನ್ ನಾನು ಹೇಳಿದ್ದು 6 ವಾರ ಆದರೂ ಗುಣ ಆಗದಿದ್ರೆ ಅದು ರಿಲೇಟಿವ್ ಇಂಡಿಕೇಶನ್ ಅಂತ ಹೇಳ್ತೇವೆ. ಅಂದ್ರೆ ಮಾಡದಿದ್ರು ದೊಡ್ಡ ಮೋಸ ಇಲ್ಲ, ಆದ್ರೆ ಆತ ದುಡಿಬೇಕು, ಬೇಗ ಕೆಲಸಕ್ಕೆ ಹೋಗ್ಬೇಕು ಅಂತಿದ್ರೆ ಬಹುಶಃ ಶಸ್ತ್ರಚಿಕಿತ್ಸೆ ಅವನ ಕ್ವಾಲಿಟಿ ಆಫ್ ಲೈಫಿಗೆ ಒಳ್ಳೇದಾಗುತ್ತೆ. ಎಸ್, ಈಗ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳುವಾಗ ಎಸ್, ಈಗ ಮುಂದೆ ಇನ್ ಫ್ಯೂಚರ್ ಅಲ್ಲಿ ಮತ್ತೆ ಏನಾದರೂ ಬೆನ್ನು ನೋವು ಕಾಡಬಹುದಾ ಅಥವಾ ಇದು ಸ್ಲಿಪ್ ಡಿಸ್ಕ್ ಅಂತ ಆಗಬಹುದಾ? ಹೌದು, ನಮ್ಮ ಬೆನ್ನಲ್ಲಿ ನಾನು ಆಗಲೇ ಹೇಳಿದಾಗೆ 29 ಡಿಸ್ಕ್ ಇರ್ತದೆ. ಸೊ ಒಂದು ಡಿಸ್ಕ್ ಡಿಜೆನರೇಷನ್ ಆದಾಗೆ ಮೇಲ್ಗಡೆಯ ಡಿಸ್ಕ್ ಕೂಡ ಡಿಜೆನರೇಷನ್ ಆಗ್ತಾ ಇರ್ತದೆ. ಅದು ನಮ್ಮ ಈ ಚಿಕಿತ್ಸೆಗೂ ಅದಕ್ಕೂ ಸಂಬಂಧ ಇಲ್ಲ. ಒಂದು ಕಡೆ ಚಿಕಿತ್ಸೆ ಮಾಡಿದ್ರು ಮೇಲೆ ಇನ್ನೊಂದು ಲೆವೆಲ್ ಅಲ್ಲಿ ಡಿಸ್ಕ್ ಡಿಜೆನರೇಷನ್ ಆಗಬಾರ್ದು ಅಥವಾ ಸ್ಲಿಪ್ ಆಗಬಾರ್ದು ಅಂತಿಲ್ಲ. ಚಾನ್ಸಸ್ ಕಡಿಮೆ, ಯಾಕಂದ್ರೆ ಕಾಮನ್ಲಿ ಆಗುವಂತಹದ್ದು ಸೊಂಟದ ಕೆಳಗಿನ 1-2 ಡಿಸ್ಕ್, ಕುತ್ತಿಗೆಯಲ್ಲಿ ಕೆಳಗಿನ 2 ಡಿಸ್ಕ್. ಸೊ ಇಷ್ಟನ್ನ ಹೊರತುಪಡಿಸಿದ್ರೆ ಬೇರೆ ಕಡೆ ಆಗುವಂತಹದ್ದು ತುಂಬಾ ಕಡಿಮೆ. ಹಾಗಂತ ಆಗಲೇಬಾರದಂತೇನಿಲ್ಲ. ಮತ್ತೆ ಇನ್ನೊಂದು ನಾನು ಆಗಲೇ ಹೇಳಿದೆ, ಸ್ಲಿಪ್ಡ್ ಡಿಸ್ಕ್ ಹೊರತಾಗಿ ಈ ಡಿಸ್ಕ್ ಡಿಜೆನರೇಷನ್ ಏನಾಗಿರ್ತದೆ ಅದರಿಂದ ಈ ಮೂಳೆಗಳ ಚಲನೆಯಲ್ಲಿ ವ್ಯತ್ಯಾಸ ಆಗಿಯೋ ಅಥವಾ ಟೈಟ್ ಆಗುವಂಥದ್ದು, ಸ್ಪೈನಲ್ ಕೆನಾಲ್ ಟೈಟ್ನೆಸ್ ಅಂತ ಹೇಳ್ತೇವೆ, ಈ ಎಲ್ಲ ಸಮಸ್ಯೆಗಳು ಏಜ್ ಆದ್ರ ಮೇಲೆ ಬರಬಹುದು. ಈಗ ಡಾಕ್ಟರ್, ಸಾಮಾನ್ಯವಾಗಿ ಬೆನ್ನು ನೋವು ಅಂತ ಹೇಳಿದ ತಕ್ಷಣ ಹಳೆಯ ಕಾಲದಿಂದ ಇವತ್ತಿನ ಹೊಸ ಕಾಲ ತನಕ ಕೂಡ ಎಷ್ಟೋ ಸಂದರ್ಭದಲ್ಲಿ ಆಯುರ್ವೇದಿಕ್ ಚಿಕಿತ್ಸೆ ಬಗ್ಗೆ ನಮ್ಮಲ್ಲಿ ತುಂಬ ಜನ ಮಾತಾಡ್ತಾರೆ. ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಇಲ್ಲಿ ನಾನು ಆಗಲೇ ಹೇಳಿದಾಗೆ 95% ಜನರಿಗೆ ಯಾವುದೇ ಚಿಕಿತ್ಸೆ ಇಲ್ಲದಿದ್ದರೂ ಗುಣ ಆಗ್ತದೆ. ಅಂತ ಸಂದರ್ಭದಲ್ಲಿ ಅಂದ್ರೆ ಮುಖ್ಯವಾಗಿ ಏನಂದ್ರೆ ಅದು ಉಲ್ಬಣಗೊಳ್ಳದ ಹಾಗೆ ಏನು ನಾವು ಸರ್ಕಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮದ್ದು ತಗೊಂಡು ಸಣ್ಣ ಮಟ್ಟದ ವ್ಯಾಯಾಮ ಮಾಡಿದ್ರೆ ಯಾವುದೇ ಚಿಕಿತ್ಸೆಯಲ್ಲೂ ಗುಣ ಆಗ್ತದೆ. ಹಾಗಾಗಿ ಏನಾಗ್ತದೆ ಅಂದ್ರೆ ಎಲ್ಲರೂ ಕ್ಲೈಮ್ ಮಾಡ್ಬೋದು ಇಂಥ ಚಿಕಿತ್ಸೆ. ಈಗ ಆಯುರ್ವೇದ ಪದ್ಧತಿಯು ಬಹಳ ಒಳ್ಳೆಯ ಪದ್ಧತಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದರಲ್ಲಿ ಕೂಡ ಈ ವ್ಯಾಯಾಮದ ಚಿಕಿತ್ಸೆಗೆ ಹೇಳಿರ್ತಾರೆ ಅವರು. ಅದರಿಂದ ಆ ವ್ಯಾಯಾಮದಿಂದ ಈ 95% ಜನರಿಗೆ ಖಂಡಿತ ಬೆನಿಫಿಟ್ ಆಗ್ಬಹುದು. ಆಯುರ್ವೇದ ಇರ್ಬೋದು, ನಮ್ಮ ಅಲೋಪತಿ ಇರ್ಬೋದು, ಫಿಸಿಯೋಥೆರಪಿ ಇರ್ಬೋದು, ಆಕ್ಯುಪೇಷನ್ ಥೆರಪಿ ಇರ್ಬೋದು. ಸೊ ಹಲವು ವಿಧಾನಗಳಿವೆ. ಅದರಿಂದ ದೊಡ್ಡ ವ್ಯತ್ಯಾಸ ಬರುವುದಿಲ್ಲ. ಖಂಡಿತವಾಗಿ ಅದರಲ್ಲಿ ಏನೋ ತಪ್ಪಿಲ್ಲ ಅನಿಸ್ತದೆ. ಪ್ರಶ್ನೆ ಬರೋದು ನಾನು ಹೇಳಿದಾಗೆ ಒಂದು 5% ಜನರಲ್ಲಿ. ಅದರ ಬಗ್ಗೆ ನಾನು ಆಗ ಹೇಳಿದಾಗೆ ಶಸ್ತ್ರಚಿಕಿತ್ಸೆ ಬಹಳ ಹೆಲ್ಪ್ ಆಗುತ್ತೆ ಅಂತ. ಡಾಕ್ಟರ್, ಸಾಮಾನ್ಯವಾಗಿ ಬೆನ್ನು ನೋವು ಬಾರದೆ ಇರುವಾಗ ಏನಾದರೂ ನೋಡ್ಲಿಕ್ಕೆ ಸಾಧ್ಯತೆಗಳು? ಸಾಧಾರಣ ಈ ಪ್ರಪಂಚದಲ್ಲಿ ನಾವು ಒಂದು ಬೆನ್ನು ಅಂತ ಇರುವವರೆಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಅದನ್ನ ಬಾರದಿದ್ದಾಗೆ ಕೆಲವೊಂದು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬಹುದು. ಅದನ್ನು ನಾನು ಹೇಳ್ತೇನೆ. ಮುಖ್ಯವಾಗಿ ಉತ್ತಮವಾದಂಥ ಆರೋಗ್ಯ, ಪೌಷ್ಟಿಕವಾದಂಥ ಆರೋಗ್ಯ, ನಮ್ಮ ದೇಹದವನ್ನ ಆರೋಗ್ಯವನ್ನ ಒಂದು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು ವ್ಯಾಯಾಮದ ಮೂಲಕ. ಫಿಟ್ನೆಸ್ ಅಂತ ಹೇಳ್ತೇವೆ. ಫಿಟ್ನೆಸ್ ಇಟ್ಕೊಂಡು ನಮ್ಮ ವಯಸ್ಸಿನ ಇತಿಮಿತಿಗೆ ಸರಿಯಾಗಿ, ನಮ್ಮ ದೇಹ ಸಾಮರ್ಥ್ಯಕ್ಕೆ ಸರಿಯಾಗಿ ವ್ಯಾಯಾಮ ಮಾಡಬೇಕು. ಅದು ಇಂಪಾರ್ಟೆಂಟ್. ಮಿತಿಗಿಂತ ಜಾಸ್ತಿ ಮಾಡಿದ್ರು ತೊಂದರೆ. ಹೌದು. ಈ ಕೆಲವರಿಗೆ ಇರ್ತದೆ ಇನ್ನು ಯಾವುದೋ ಒಂದು ಇದು ನಮ್ಮ ಇನ್ನೊಬ್ಬರು ಯಾರೋ ಒಂದು ಸ್ಟಾರ್ ಅಥವಾ ಯಾರದು ನೋಡ್ಕೊಂಡು ನನಗೂ ಹಾಗೆ 6 ಪ್ಯಾಕ್ಸ್ ಅಂತ ನಮ್ಮ ಇತಿಮಿತಿಗೆ ಮೀರಿದ ವ್ಯಾಯಾಮ ಮಾಡಬಾರ್ದು. ವ್ಯಾಯಾಮ ಮಾಡಿಕೊಂಡು ದೇಹವನ್ನ ಮೇಂಟೈನ್ ಮಾಡಬೇಕು. ಕೆಲಸ ಮಾಡುವಾಗ, ಕೂತ್ಕೊಳ್ಳುವಾಗ ಒಂದು ಪಾಶ್ಚರ್ ಅಂತ ಹೇಳ್ತೇವೆ. ಕಂಪ್ಯೂಟರ್ ಮುಂದೆ ವರ್ಕ್ ಮಾಡುವಾಗ ನಮ್ಮ ಬೆನ್ನಿಗೆ ಸಪೋರ್ಟ್ ಸಿಕ್ಕುವಾಗ ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು. ಈ ದೇಹದಲ್ಲಿ ನಾವು ಈ ಕೂತ್ಕೊಳ್ಳುವ ಸಂದರ್ಭದಲ್ಲಿ ಅಳವಡಿಸಿಕೊಳ್ತಕ್ಕಂಥ ವಿಧಾನ, ಭಂಗಿ, ವ್ಯಾಯಾಮ ಇವೆಲ್ಲ. ಮತ್ತೆ ದುಶ್ಚಟಗಳು ಇರಬಾರ್ದು. ಅದರಲ್ಲೂ ಮುಖ್ಯವಾಗಿ ಸ್ಮೋಕಿಂಗ್ ಇರಬಾರ್ದು. ಇದೆಲ್ಲ ಇದ್ರೆ ಬಹುಶಃ ಅಂತವರಲ್ಲಿ ಬೆನ್ನು ನೋವು ಕಡಿಮೆ ಆಗ್ಬಹುದು. 0 ಅಂತ ಹೇಳಲಿಕ್ಕೆ ಆಗುದಿಲ್ಲ, ಪ್ರಮಾಣ ಕಡಿಮೆ ಆಗ್ಬಹುದು. ಆ ಸಾಧ್ಯತೆಗಳು ಉಂಟು. ಸೊ ಆ ರೀತಿಯಾಗಿ ಅವಾಯ್ಡ್ ಮಾಡುವ ಸಾಧ್ಯತೆಗಳು ಕೂಡ ನಮ್ಮ ಕೈಯಲ್ಲೇ ಇದೆ. ಹೌದು. ಡಾಕ್ಟರ್, ತುಂಬಾ ಒಳ್ಳೆಯ ವಿಚಾರಗಳನ್ನು ಮಂಡಿಸಿದ್ದೀರಿ. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಸೊಂಟ ನೋವು ಅಥವಾ ಸ್ಲಿಪ್ ಡಿಸ್ಕ್ ಈ ವಿಚಾರವಾಗಿ ಡಾಕ್ಟರ್ ಜನಾರ್ದನ್ ಐತಾಳ್ ಅವರು ತುಂಬ ಸವಿವರವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತು ಯಾವ ರೀತಿಯ ಮುನ್ನೆಚ್ಚರಿಕೆ ಬೇಕು ಮತ್ತು ನಮ್ಮ ಆರೋಗ್ಯವನ್ನು, ಬೆನ್ನಿನ ಆರೋಗ್ಯವನ್ನು ಯಾವ ರೀತಿ ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ, ಎಲ್ಲ ವಿಚಾರವನ್ನು ಇವತ್ತು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾನು ಸಮಸ್ತ ವೀಕ್ಷಕರ ಪರವಾಗಿ ಡಾಕ್ಟರ್ ನಿಮಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದ.
ನಾವು ಎನ್ ಆರೋಗ್ಯ ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ಜನಾರ್ದನ್ ಐತಾಳ್ ಅವರಿಗೆ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಮಾತುಕತೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.